नमस्कार यान निखिलना बंधु सतीश सुलकेरी दैव देवेरना साधी पन्पिनंचन यूट्यूब चैनल उंदुवे बर्पिन अक्टोबर 1ನೇ तारीखिगे कायर ದಂಟದ ಗುರಿಕಾರೆ ಪನ್ಪಿನಂಚನ ತುಳು ಭಕ್ತಿಗೀತೆ ಬಿಡುಗಡೆ ಆವರವುಂಡು ನೆತ್ತ ಸಾಹಿತ್ಯ ಬರೆಕೆರು ಎನ್ನ ಆತ್ಮೀಯ ಮಿತ್ರ ಐನಂಚಿನ ಪವನ್ ಪೂಜಾರಿ ಪದ ಪಂತೆರು ಪವನ್ ಪೂಜಾರಿ ಬೊಕ್ಕ ಸಹೋದರಿ ಐನಂಚಿನ ಶ್ರದ್ಧಾ ಸಾಲ್ಯಾನ್ अक्षय पय्यबेट्टु विजय साल्यान बೊಕ್ಕ दिनेश कोट्यान ಈ ಪದಕ್ಕೂ ಸಲಹೆ ಸಹಕಾರ ಕೊಡ್ತಾರೆ ಮಾತೆರ್ಲ ಯೂಟ್ಯೂಬ್ ಚಾನೆಲ್ ಅತಿ ಹೆಚ್ಚಿನ ಸಂಖ್ಯೆ ಇಡುವುದು ಲೈಕ್ ಕೊರದು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಂದ್ರಕ್ಕೆ ಬಂದಿದೆ ಧನ್ಯವಾದಗಳು। हाय मातृका नमस्कार यान निखिल मोगे अरुण कुमार कोक्राडी दैव देवेरना साधी पन्पिन यूट्यूब चैनल कायर ದಂಟದ ಗುರಿಕಾರೆ पन्पिन कोरगज्जन सुबिपुनंचिन ಒಂಜಿ ಪೊರ್ಲುದ ಆಲ್ಬಮ್ ಸಾಂಗ್ ರಿಲೀಸ್ ಆವೊಂದುಂಡು ಮುಂದೆ ಬರ್ಪಿನ ಅಕ್ಟೋಬರ್ 1 ತಾರೀಖಿದಾನಿ ನೆತ್ತ ಸಾಹಿತ್ಯ ಬೊಕ್ಕ ಪದ ಪಂತಿನಾರು ಎನ್ನ ಮೋಕೆದ ಮಿಗ್ಗಿ ಪವನ್ ಕುಮಾರ್ ಸಾವ್ಯ ಅಂಚೆನಿ ಶ್ರದ್ಧಾ ಸಾವ್ಯ నేను మాంతర్ల నిఖిల్ తూదు షేర్ మల్ప్లే అంచని ಹೊಸ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಲ್ಪ್ಲೆ ಏನುಂದಿಲ್ಲ ಥ್ಯಾಂಕ್ ಯು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುದ್ದಿ ಎನ್ಆರ್ ಪುರ ದೈವದೇವರ ಸಾದಿ ಪ್ರಿಂಟರ್ಸ್ ಅರ್ಪಿಸ್ತಾ ಇರುವಂತಹ ಕಾಯರ ದಂಟದ ಗುರಿಕಾರ ಅನ್ನುವಂತಹ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಸುಂದರವಾದ ತುಳು ಭಕ್ತಿಗೀತೆಗಳ ಆಲ್ಬಮ್ ಸಾಂಗ್ ಇದೇ ಅಕ್ಟೋಬರ್ 1ನೇ ತಾರೀಕಿನಂದು ಭಾಳ ಅದ್ಧೂರಿಯಾಗಿ ರಿಲೀಸ್ ಆಗ್ತಾ ಇದೆ। ಈ ತುಳು ಆಲ್ಬಮ್ ಸಾಂಗಿಗೆ ಸಾಹಿತ್ಯವನ್ನು ಬರೆದು ಧ್ವನಿಯನ್ನು ನೀಡಿರತಕ್ಕಂಥವರು ನಮ್ಮ ಸ್ನೇಹಿತರು ಮತ್ತು ತುಂಬ ಆತ್ಮೀಯರಾಗಿರ್ತಕ್ಕಂತಹ ಪವನ್ ಪೂಜಾರಿ ಸಾವ್ಯರವರು ಹಾಗೂ ಅವರೊಂದಿಗೆ ಶ್ರದ್ಧಾ ಪೂಜಾರಿ ಇವರು ಸಹ ಈ ತುಳು ಭಕ್ತಿಗೀತೆಯ ಆಲ್ಬಮ್ ಸಾಂಗ್ನ ಭಾಳ ಅದ್ಧೂರಿಯಾಗಿ ಇವರ ಕಂಠಸಿರಿಯಲ್ಲಿ ಮೂಡಿ ಬಂದಿದೆ। ಹಾಗಾಗಿ ಒಟ್ಟಾರೆ ಅಕ್ಟೋಬರ್ 1ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಕಾಯರ ದಂಟದ ಗುರಿಕಾರ ಅನ್ನುವಂತಹ ತುಳು ಭಕ್ತಿಗೀತೆಯ ಆಲ್ಬಮ್ ಸಾಂಗ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ। ನೀವು ಕೂಡ ರಿಲೀಸ್ ಆದಂಥ ಸಂದರ್ಭದಲ್ಲಿ ಎಲ್ಲ ಭಕ್ತಿಗೀತೆಗಳನ್ನ ಕೇಳಿ ಅಂತ ಹೇಳ್ತಾ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್। ನಮಸ್ಕಾರ ಯಾನು ಜಯಪ್ರಕಾಶ್ ಮಣಿಯಂಪಾರೆ ದೈವ ದೇವೇರ್ನ ಸಾದಿ ಪನ್ಪಿನಂಚಿತ್ತಿನ ಯೂಟ್ಯೂಬ್ ಚಾನಲ್ ಉಂದುವೆ ಅಕ್ಟೋಬರ್ 1ನೇ ತಾರೀಕು ಕಾಯರ್ ದಂಟದ ಗುರಿಕಾರೆ ಪನ್ಪಿನ ತುಳು ಭಕ್ತಿಗೀತೆ ರಿಲೀಸ್ ಆಯಿರುಂಡು ನೆತ್ತ ಸಾಹಿತ್ಯ ಬರೆತು ಪದ ಪಂದಿನಾರು ಎನ್ನ ಮೋಕೆದ ಗಾಯಕಿ ಪವನ್ ಪೂಜಾರಿ ಅಂಚನೆ ಶ್ರದ್ಧಾ ಪೂಜಾರಿಲ ಧ್ವನಿ ಕೊಡ್ತೇರು ನೆಕ್ ಸಲಹೆ ಸಹಕಾರ ಮಂತೇರು ಅಕ್ಷಯ್ ಪಯ್ಯಬೆಟ್ಟು ವಿಜಯ್ ಸಾಲ್ಯಾನ್ ಅಂಚನೆ ದಿನೇಶ್ ಕೋಟ್ಯಾನ್ ಮಾತೆರ್ಲ ಯೂಟ್ಯೂಬ್ ತೂಲೆ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಸಬ್ಸ್ಕ್ರೈಬ್ ಮನ್ಪ್ಲೆ ಥ್ಯಾಂಕ್ ಯು। ನವೀನ್ ರಂಜಾಲ ಹಿಂದೆ ಬರ್ಪಿನ ಅಕ್ಟೋಬರ್ 1ಗೆ ಕಾಯರ್ ದಂಟದ ಗುರಿಕಾರೆ ಪನ್ಪಿನ ಪ್ರಗಜ ದೇವರನ ಆಲ್ಬಮ್ ಸಾಂಗ್ ರಿಲೀಸ್ ಆವರುಂಡು ನೆತ್ತ ಸಾಹಿತ್ಯ ಬೊಕ್ಕ ಸಿಂಗಿಂಗ್ ಪವನ್ ಸಾವ್ಯ ಬೊಕ್ಕ ಶ್ರದ್ಧಾ ಸಾವ್ಯ ಮಕ್ಕಳು ತಂಡದಕ್ಕಲು ಮಲ್ದೇರು ಈ ತಂಡಗೂ ನಮ್ಮ ಆಯ್ನಾತ್ ಸಪೋರ್ಟ್ ಮಾಡ್ಕೊಂಡು ಯಾನು ಈ ಮೂಲಕ ಕೇಳೋದಿಲ್ಲ। ಜೈ ಹಿಂದ್। ಹಾಯ್ ಮಾತೆರೆಗ್ಲ ನಮಸ್ತೆ ಯಾನು ಪಲ್ಲವಿ ಪಾತೆರೊಂದಿಪ್ಪುನು ಉಂದೇ ಅಕ್ಟೋಬರ್ 1ಕ್ಕೆ ಕಾಯರು ದಂಟದ ಗುರಿಕಾರೆ ಪನ್ಪುನ ಕೊರಗಜ್ಜನ ಆಲ್ಬಮ್ ಸಾಂಗ್ ರಿಲೀಸ್ ಆವೊಂದುಂಡು ನೆಕ್ ಸಾಹಿತ್ಯ ಬೊಕ್ಕ ಸ್ವರ ಕೊಡ್ತಿನಾರು ಎನ್ನ ಆತ್ಮೀಯ ಸ್ನೇಹಿತ ಪವನ್ ಸಾವ್ಯ ಬೊಕ್ಕ ಶ್ರದ್ಧಾ ಸಾವ್ಯ ಮೊಕ್ಲೆಗ ನಿಖಲ ಮಾತೆರ್ನಲ್ಲ ಸಪೋರ್ಟ್ ಏಪಲ ಇಪ್ಪಾಡು ಪಂಡೆ ಅನಿಕ್ಲೆಡ ಕೇನ್ವೆ ಥ್ಯಾಂಕ್ ಯು। ನಮಸ್ತೆ ಯಾನ್ ನಿಖಿಲ್ ನವೀನೇಶ ಪೂಜಾರಿ ದೈವ ದೇವೇರ್ನ ಸಾದಿ ಪ್ರೆಸೆನ್ಸ್ ಕಾಯರು ದಂಟದ ಗುರಿಕಾರೆ ತುಳು ಭಕ್ತಿ ಸುಗಿಪು ಒಂದುವೆ ಬರ್ಪಿನ ಅಕ್ಟೋಬರ್ 1 ತಾರೀಕು ತಾನೇ ರಿಲೀಸ್ ಆವೊಂದುಂಡು ಈ ಪದ್ಯಗೂ ಪೊರ್ಲ ಸಾಹಿತ್ಯ ಬರೆತಿನಾರು ಪವನ್ ಪೂಜಾರಿ ಅಂಚನೆ ಈ ಪದ್ಯನು ಪೊರ್ಲ ಕಂಠ ಸಿರಿಟ್ಟು ಪಂತಿನಗುಲು ಪವನ್ ಪೂಜಾರಿ ಬೊಕ್ಕ ಶ್ರದ್ಧಾ ಪೂಜಾರಿ ಮಾತೆರ್ಲ ಸಪೋರ್ಟ್ ಮಲ್ಪಲೆ ಆಲ್ ದ ಬೆಸ್ಟ್ ಪವನ್ ಪೂಜಾರಿ। ಹಾಯ್ ಹಲೋ ನಮಸ್ಕಾರ ನಾನು ಶುಭಾ ಮಂಗಳೂರು ಅಕ್ಟೋಬರ್ 1ನೇ ತಾರೀಕಿನಂದು ಕಾಯರು ದಂಟದ ಗುರಿಕಾರ ಅನ್ನೋ ಕೊರಗಜ್ಜನ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗಲಿಕ್ಕಿದೆ। ಈ ಒಂದು ಸಾಹಿತ್ಯವನ್ನು ಬರೆದವರು ಪವನ್ ಕುಮಾರ್ ಹಾಗೂ ಈ ಸಾಂಗನ್ನು ಹಾಡಿದವರು ಕೂಡ ಪವನ್ ಕುಮಾರ್ ನನ್ನ ಮುದ್ದಿನ ತಮ್ಮ ಅಂತ ಹೇಳ್ತೇನೆ। ಸೊ ಎಲ್ಲರೂ ಈ ಒಂದು ಹೊಸ ಪ್ರತಿಭೆಗೆ ಒಂದು ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೂ ಅವನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ। ಹಾಯ್ ಯಾನ್ ನಿಖಿಲ್ನ ಮೋಕೆದ ಗಾಯಕಿ ಕಲಾವಿದ ಪ್ರಶಾಂತ್ ಕಂಕನಾಡಿ ಪಾತ್ರದಲ್ಲೇ ಉಂದುವೆ ಬರ್ಪಿನ ಅಕ್ಟೋಬರ್ 1ನೇ ತಾರೀಕಿಗೆ ದೈವ ದೇವೇರ್ನ ಸಾದಿ ಪ್ರೆಸೆನ್ಸ್ ಮನ್ಪುನ ಚಿನ್ನ ಒಂಜಿ ಕಾಯರು ದಂಟೆದ
ಗುರಿಕಾರೆ ಪಂಪಿನ ತುಳು ಭಕ್ತಿಗೀತೆ ಆಲ್ಬಮ್ ಸಾಂಗ್ ರಿಲೀಸ್ ಅವರೊಂದು ಕೊರಗಜ್ಜನ ಕುರಿತ ಭಕ್ತಿಗೀತೆದ ಈ ಪದಕ್ಕೂ ಮಾತೆರ್ಲ ಆಕ್ಲೆಗ್ ಸಪೋರ್ಟ್ ಮನ್ಪುಲೆ ಆಕಲ್ನ ಪದನು ಶೇರ್ ಮನ್ಪುಲೆ ಮಾತೆರ ಲೈಕ್ ಮನ್ಪುಲೆ ಪನೊಂದು ಆಕ್ಲೆ ಪ್ರೋತ್ಸಾಹ ಕೊರ್ಲೆ ಹೊಸ ಕಲಾವಿದರಿಗೆ ಪನೊಂದು ಆಕ್ಲೆಗ್ ಮಾತೆರೆಗ್ಲ ಎಂಟೈರ್ ಟೀಮ್ಗೂ ಆಲ್ ದ ಬೆಸ್ಟ್ ಅಂತ ಪನೊಂದು ಥ್ಯಾಂಕ್ ಯು.